ಮಂಗಳೂರಿನ ವಿದ್ಯಾನಗರದಲ್ಲಿರುವ Dr.M.V.SHETTY ಕಾಲೇಜ್ ಆಫ್ ನರ್ಸಿಂಗ್, Dr.M.V.SHETTY ಸ್ಕೂಲ್ ಆಫ್ ನರ್ಸಿಂಗ್ನ ಬೇಸಿಕ್ B.Sc ನರ್ಸಿಂಗ್ನ 38ನೇ ಬ್ಯಾಚ್ ಮತ್ತು 29ನೇ ಬ್ಯಾಚ್ನ GNM ವಿದ್ಯಾರ್ಥಿಗಳ ನೂತನ ಬ್ಯಾಚ್ನ ದೀಪ ಬೆಳಗಿಸುವುದು ಮತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ RGUHS ಮಾಜಿ ಡೀನ್, BOS ಚೇರ್ಮನ್ ಹಾಗೂ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲರಾದ ಡಾಕ್ಟರ್ B.A. ಯತಿಕುಮಾರ್ ಸ್ವಾಮಿಗೌಡ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. Dr.M.V.SHETTY ಸ್ಕೂಲ್ ಆಫ್ ನರ್ಸಿಂಗ್ ಬೇಸಿಕ್ B.Sc 38ನೇ ಬ್ಯಾಚ್ GNN ವಿದ್ಯಾರ್ಥಿಗಳ ನರ್ಸಿಂಗ್ ಮತ್ತು 29ನೇ ನೂತನ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿ ಡಾಕ್ಟರ್ B.A. ಯತಿಕುಮಾರ ಸ್ವಾಮಿಗೌಡ ಮತ್ತು Dr.M.V.SHETTY ಕಾಲೇಜ್ ಅಂಡ್ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಪ್ರಿಯಾ S. ದೀಪ ಪ್ರದಾನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ನೂತನ ಬ್ಯಾಚ್ಗೆ ಪಾದಾರ್ಪಣೆ ಮಾಡಿದರು. ಸಮಾರಂಭದ ಮುಖ್ಯ ಅತಿಥಿ ಡಾಕ್ಟರ್ B.A. ಯತಿಕುಮಾರ ಸ್ವಾಮಿಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಕಲಿತ ವಿದ್ಯೆಯನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಗೌರವಾನ್ವಿತ ಹುದ್ದೆಗೆ ಅಲಂಕರಿಸಲು ಸಾಧ್ಯ ಎಂದರು. So always you remember the 3H, that is a head, heart and hand. So that shows the head means knowledge, heart means attitude and hand means skill. So like that the 5C also, the commitment, compassion, communication, confidence and the critical care, that is a critical thinking, always we should follow it. When we see some of the statistics of the nursing status in Karnataka and as well as in the India, when according to the available data, so there are approximately there are more than 9 lakh auxiliary nurse midwives and more than 22 nurse registered nurses and more than 56,000 lady health visitors are present in India. ನಂತರ ಮಾತನಾಡಿದ ಸಮಾರಂಭದ ಅಧ್ಯಕ್ಷತೆ ವಹಿಸಿದ Dr.M.V.SHETTY ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷೆ ಪ್ರೊಫೆಸರ್ ಡಾಕ್ಟರ್ ಹಿಮಾ ಊರ್ಮಿಳಾ ಶೆಟ್ಟಿ ಅವರು, ಈ ಕಾರ್ಯಕ್ರಮ ವಿದ್ಯಾರ್ಥಿಗಳು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕಾರ್ಯಕ್ರಮ. ಇಂದು ಬೆಳಗಿದ ದೀಪ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ನೀಡಲಿ ಎಂದು ಶುಭ ಹಾರೈಸಿದರು. So I would say that this is an event where we celebrate light. The light shone by Florence Nightingale and all that she inspired. But I'd like you to think, just think, how people suffer everywhere. How that the light that someone brings. In the Crimean War, there were people whose legs had been cut off, whose hands were gone, who must have been groaning in pain. And yet, to see this lady walking through with that light, it must have made a world of difference. They had no anesthetics. They could not inject somebody to kill their pain. So how could a light, make people forget their pain? It was a light of, as Dr. Yati said, the light of love and compassion. Dr.M.V.SHETTY ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಪ್ರಿಯಾ ಅವರು ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಮಾರಂಭದಲ್ಲಿ Dr.M.V.SHETTY ನರ್ಸಿಂಗ್ ಆಫ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್, ಮೆಂಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ನ HOD ಸವಿತಾ ಬಿ, MSN ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಲವಿನಾ ಜ್ಯೋತಿ ಡಿಮೆಲ್ಲೋ ಮತ್ತು Dr.M.V.SHETTY ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.